ಚುನಾವಣೆಗೆ ಟಿಕೆಟ್ ಕೊಡಿಸುವುದಾಗಿ ಕೋಟ್ಯಾಂತರ ಹಣ ಪಡೆದು ಉದ್ಯಮಿಯನ್ನ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವ ವಾಗ್ಮಿ ಚೈತ್ರ ಕುಂದಾಪುರ ಅವರನ್ನ ಪೊಲೀಸರು ಉಡುಪಿಯಲ್ಲಿ ಬಂಧಿಸಿದ್ದಾರೆ. ಕರಾವಳಿ ಜೊತೆಗೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಹಿಂದೂ ಚಿಂತನೆಗಳ ಜೊತೆ ಹಿಂದೂ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದ ಚೈತ್ರ ಕುಂದಾಪುರ ಮಂಗಳವಾರ ರಾತ್ರೋರಾತ್ರಿ ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಪತ್ರಿಕೋದ್ಯಮ ಪದವೀಧರೆಯಾಗಿ ಎಬಿವಿಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ಗುರುತಿಸಿಕೊಂಡಿರೋ ಚೈತ್ರ ಕುಂದಾಪುರ ಮತ್ತು ಪ್ರಚೋದನಕಾರಿ ಭಾಷಣದಿಂದಲೇ ಸಾಕಷ್ಟು ಸುದ್ದಿಯಲ್ಲಿ ಇರ್ತಿರೋ ಹಿಂದೂ ಪರ ಹೋರಾಟಗಾರ್ತಿಯಾಗಿದ್ರು. ಈ ಹಿಂದೆ ಕೋಮು ಪ್ರಚೋದನೆ ಭಾಷಣಕ್ಕೂ ಎಫ್ಐಆರ್ ದಾಖಲಾಗಿ ವಿವಾದಾತ್ಮಕವಾಗಿಯೂ ಗುರುತಿಸಿಕೊಂಡಿದ್ದು, ಈ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದ ಹಲ್ಲೆ ಪ್ರಕರಣದಲ್ಲೂ ಚೈತ್ರ ಮತ್ತು ತಂಡದವರಿಗೆ ಕೋರ್ಟ್ ನ್ಯಾಯಾಧೀಶರೇ ಛೀಮಾರಿ ಹಾಕಿದ್ರು. ಇದಲ್ಲದೆ ಕೆಲ ತಿಂಗಳ ಹಿಂದೆ ಕಲಬುರಗಿ ಜಿಲ್ಲಾಡಳಿತವು ಚೈತ್ರ ಕುಂದಾಪುರ ಇವರಿಗೆ ಆಳಂದ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ನಿಷೇಧ ಕೂಡ ಹೇರಿತ್ತು. ಮಾರ್ಗ ಮಧ್ಯೆ ಚೈತ್ರ ಕುಂದಾಪುರ ಇವರನ್ನ ಕಲಬುರಗಿ ಪೊಲೀಸರು ವಶಕ್ಕೆ ಪಡೆದಿದ್ದರು. ಒಟ್ಟಾರೆ ಸದಾ ವಿವಾದಾತ್ಮಕ ಹೇಳಿಕೆ ಮೂಲಕ ಸುದ್ದಿಯಲ್ಲಿರೋ ಚೈತ್ರ ಕುಂದಾಪುರ ಇವಳ ಮಹಾನ್ ದೋಖ ಈಗ ಬಟ್ಟ ಬಯಲಾಗಿದೆ. ಹೌದು, ಬೈಂದೂರಿನ ಉದ್ಯಮಿಯಾಗಿರೋ ಗೋವಿಂದ ಬಾಬು ಪೂಜಾರಿ ಇವರಿಗೆ ಬಿಜೆಪಿ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ ಬರೋಬ್ಬರಿ 7 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಆರ್ಎಸ್ಎಸ್ ಪ್ರಮುಖ ನಾಯಕರ ಹೆಸರ ಹೇಳಿ ಪಂಗನಾಮ ಹಾಕಿರೋ ಚೈತ್ರ ಆ್ಯಂಡ್ ಟೀಮ್ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಯ ಮುಗ್ಧತೆ ಬಳಸಿಕೊಂಡು ಯಾಮಾರಿಸೋ ಚೈತ್ರ ಆ್ಯಂಡ್ ಟೀಮ್ 3 ಹಂತಗಳಲ್ಲಿ ದೋಖಾ ನಡೆಸಿ 7 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಕೆಲ ದಿನಗಳಿಂದ ತಲೆಮರೆಸಿಕೊಂಡಿದ್ದ ಚೈತ್ರ ಕುಂದಾಪುರ ಮಂಗಳವಾರ ರಾತ್ರೋರಾತ್ರಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗೋವಿಂದ ಬಾಬು ಪೂಜಾರಿ ಬೆಂಗಳೂರಿನಲ್ಲಿ ನೀಡಿದ ದೂರಿನ ಮೇರೆಗೆ ಬೆಂಗಳೂರು ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು, ರಾತ್ರಿ ಉಡುಪಿಯ ಕೃಷ್ಣಮಠ ಪಾರ್ಕಿಂಗ್ ಏರಿಯಾದಲ್ಲಿ ಚೈತ್ರ ಕುಂದಾಪುರ ಸಹಿತ 4 ಅರೆಸ್ಟ್ ಮಾಡಿದ್ದಾರೆ. ಇಷ್ಟಲ್ಲದೆ ಈ ವೇಳೆ ಪೊಲೀಸರ ಎದುರು ಹೈಡ್ರಾಮಾ ನಡೆಸಿದ ಚೈತ್ರ ಕುಂದಾಪುರ ಕೈಬಳೆ ಪಡೆದು ಉಂಗುರ ನುಂಗಲು ಯತ್ನಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಚೈತ್ರ ಜೊತೆಗೆ ಶ್ರೀಕಾಂತ್, ಗಗನ್ ಕಡೂರು, ಪ್ರಸಾದ್ರನ್ನು ಕೂಡ ಸಿಸಿಬಿ ಪೊಲೀಸರು ಬಂಧಿಸಿದ್ದು, ಜೊತೆಗೆ ಆರೋಪಿ ಧನರಾಜ್ ಹಾಗೂ ರಮೇಶ್ ಬಂಧನವಾಗಿದ್ದು, ಇಂದು ಮುಂಜಾನೆ ಪೊಲೀಸರು ಬೆಂಗಳೂರಿಗೆ 2 ಕರೆದೊಯ್ದಿದ್ದಾರೆ. ಈ ಬಗ್ಗೆ ಸೆಪ್ಟೆಂಬರ್ 8ರಂದು ಬಂಡೇಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಇದನ್ನ ಸಿಸಿಬಿ ಪೊಲೀಸರಿಗೆ ವರ್ಗಾವಣೆ ಮಾಡಿದ್ದು, ಬೆಂಗಳೂರು ಸಿಸಿಬಿ ಪೊಲೀಸರು ಉಡುಪಿಯಲ್ಲಿ ಚೈತ್ರ ಆ್ಯಂಡ್ ಟೀಮ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಾರೆ 6 ಆರೋಪಿಗಳ ಬಂಧನವಾಗಿದ್ದು, ಇಂದು ಸಂಜೆ ಜಡ್ಜ್ ಮುಂದೆ ಸಿಸಿಬಿ ಪೊಲೀಸರು ಚೈತ್ರ ಕುಂದಾಪುರ ಅವರನ್ನ ಹಾಜರುಪಡಿಸಲಿದ್ದು, ಪ್ರಕರಣ ಬೇರೆ ಇನ್ಯಾವ ಆಯಾಮ ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ.